ಪುತ್ತೂರಿನ ಪರ್ಲಡ್ಕ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಈಜುಕೊಳ ಸಮಿತಿ ಮತ್ತು ಪುತ್ತೂರು ಅಕ್ವೆಟಿಕ್ ಕ್ಲಬ್ ಆಶ್ರಯದಲ್ಲಿ ಬಾಲವನ ಈಜುಕೊಳದಲ್ಲಿ ವೇಗದ ಈಜು ಸ್ಪರ್ಧೆ ನಡೆಯಿತು. ದಕ್ಷಿಣ ಕನ್ನಡ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈಜುಪಟುಗಳು ಪಾಲ್ಗೊಂಡಿದ್ದರು. ರಾಜ್ಯ ಮಟ್ಟದ ಈಜು ತರಬೇತುದಾರ ಸತೀಶ್ ಮಾಠ ಮಾತನಾಡಿ, ದಶಕಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಈಜುಪಟುಗಳಿದ್ರು. ಯಾವುದೇ ತರಬೇತಿ ಇಲ್ಲದೆ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ಈಜುಪಟುಗಳ ಜಿಲ್ಲೆ ಇದಾಗಿದೆ. ಈಗ ವ್ಯವಸ್ಥಿತ ತರಬೇತಿ ಹಾಗೂ ಮಂಗಳೂರು ಹಾಗೂ ಪುತ್ತೂರುಗಳಲ್ಲಿ ಈಜುಕೊಳ ಸೌಲಭ್ಯವಿರುವುದರಿಂದ ಜಿಲ್ಲೆಯ ಈಜುಪಟುಗಳು ಅಂತಾರಾಷ್ಟ್ರೀಯ ಸಾಧನೆಯನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಎಂದರು. The summer season and the hectic training sessions going on elsewhere, so we have a lot of swimmers not there from the other region, but glad enough that all of you are here today. When I was swimming 30 years back, believe me, ladies and gentlemen, if I tell Dakshin Kannada was one of the strongest swimming teams in the state. It is now the strongest swimming team in the state. ಬಾಲವನ ಈಜುಕೊಳ ಸಮಿತಿ ಮತ್ತು ಬಾಲವನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸವಣ್ಣೂರು ಕೆ ಸೀತಾರಾಮ್ ರೈ ಮಾತನಾಡಿ, ಈಜು ಜೀವರಕ್ಷಕ ಕಲೆಯಾಗಿದೆ ಮತ್ತು ದೇಹಕ್ಕೆ ಸರ್ವ ರೀತಿಯ ವ್ಯಾಯಾಮ ನೀಡುವ ಮೂಲಕ ಮನುಷ್ಯನ ದೇಹವನ್ನು ಆರೋಗ್ಯವಂತವಾಗಿ ಇರಿಸುತ್ತದೆ. ಕ್ರೀಡಾ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವ ಈಜು ಕಲೆಯನ್ನ ವಿದ್ಯಾರ್ಥಿ ಹಂತದಿಂದಲೇ ಕರಗತಗೊಳಿಸಬೇಕು. ಮಕ್ಕಳಿಗೆ ಸೂಕ್ತ ತರಬೇತಿ ವ್ಯವಸ್ಥೆ ಇಲ್ಲಿದೆ. ಈ ಹಿಂದೆ ಪುತ್ತೂರಿನಲ್ಲಿ ಸಹಾಯಕ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದ ಹರ್ಷಗುಪ್ತಾ ಮತ್ತು ಪಂಕಜ್ ಪಾಂಡೆಯವರ ಪ್ರಯತ್ನದಿಂದ ಈ ಬಾಲವನದಲ್ಲಿ ಈಜುಕೊಳ ನಿರ್ಮಾಣವಾಯಿತು ಎಂಬುದನ್ನು ಸ್ಮರಿಸಿದ್ರು. ಈಜು ಅಂತ ಹೇಳಿದ್ರೆ ಅದೊಂದು ಜೀವರಕ್ಷಕ ಕಲೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರ. ಆದರೆ ಇವತ್ತು ಈಜು ಗೊತ್ತಿಲ್ಲದೆ ಏನು ಅನಾಹುತಗಳಾಗ್ತದೆ ಅಂತ ಹೇಳುವುದನ್ನು ನೀವು ಇವತ್ತು ಬೆಳಿಗ್ಗೆ ಎದ್ದು ಪೇಪರ್ ಓದಿದ್ರೆ ಗೊತ್ತಾಗ್ತದೆ. ಆ ಹೊಳೆಯಲ್ಲಿ ಅವರು ಹೋದ್ರು, ಈ ಹೊಳೆಯಲ್ಲಿ ಇವರು ಬಂದರು, ಅಲ್ಲಿ ಇದಕ್ಕೆ ಸಮುದ್ರಕ್ಕೆ ಇಳಿದ್ರು ಅಂತ ಹೇಳುವಂಥದ್ದನ್ನೆಲ್ಲ ನೋಡಿದೆ. ಆದ್ದರಿಂದ ನಾನು ಹೇಳೋದು, ಮಕ್ಕಳೇ, ನೀವು ಈಜು ಕಲಿತು ನಿಮ್ಮ ಜೀವವನ್ನು ರಕ್ಷಣೆ ಮಾಡುವುದರ ಒಂದಿಗೆ ನೀವು ಪರರ ಜೀವನವನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಒಂದು ಈ ಕಲೆಯನ್ನು ನೀವು ಕಲಿಬೇಕಾದ್ದು ಬಹಳ ಅತ್ಯುಪಯುಕ್ತವಾದಂಥ ಒಂದು ಕೆಲಸ ಅಂತ ನಾನು ನಂಬಿಕೊಂಡಿದ್ದೇನೆ. ವೇದಿಕೆಯಲ್ಲಿ ಕಾಣಿಯೂರು ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕ ಮಾಧುಡಿ ಜಯಸೂರ್ಯ ರೈ, ಈಜು ತರಬೇತಿದಾರ ಪಾರ್ಥ ವಾರಣಾಸಿ ಉಪಸ್ಥಿತರಿದ್ದರು. ಪುತ್ತೂರು ಅಕ್ವೆಟಿಕ್ ಕ್ಲಬ್ ಆಶ್ರಯದಲ್ಲಿ ಈ ಈಜು ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು, ದಕ್ಷಿಣ ಕನ್ನಡ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈಜುಪಟುಗಳು ಭಾಗವಹಿಸಿದ್ರು. ಪ್ರವೀಣ್, V4 ನ್ಯೂಸ್ 24/7 ಪುತ್ತೂರು.